ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ನೆರೆಪೀಡಿತ ಪ್ರದೇಶಗಳು ಕಾಳಜಿ ಕೇಂದ್ರ ಹಾಗೂ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸಂಗಮಕ್ಕೆ ಪುತ್ತೂರು ಶಾಸಕ ಶ್ರೀ ಸಂಜೀವಮಠಂದೂರು ಅವರ ಜೊತೆ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವಂತಹ ಕುಂಭದ್ರೋಣ ಮಳೆಯಿಂದ ಇವತ್ತು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಉಕ್ಕಿ ಹರಿದು ಒಂದಷ್ಟು ಅನಾಹುತಗಳನ್ನು ಮಾಡಿದೆ. ಜೀವಹಾನಿ ಆಗದೇ ಇದ್ದರೂ ಒಂದಷ್ಟು ಜನರ ಮನೆಗಳಿಗೆ ನೀರು ನುಗ್ಗಿ ಕೃಷಿ ಹಾನಿಯಾಗಿ ಒಂದಷ್ಟು ಸಾಕು ಪ್ರಾಣಿಗಳಿಗೂ ಸಮಸ್ಯೆ ಆಗಿದೆ. ಇಂಥ ಹಂತದಲ್ಲಿ ಉಪ್ಪಿನಂಗಡಿ ಭಾಗದ ಒಳಾಲಿರ್ಬೋದು, ಉಪ್ಪಿನಂಗಡಿ ಇರ್ಬೋದು, ನೆಕ್ಕಿಲಾಡಿ ಎಲ್ಲೆಲ್ಲಿ ಆ ನದಿ ತಟದಲ್ಲಿರುವಂಥ ಗ್ರಾಮಗಳಿದೆ, ಇಲ್ಲಿಯ ನಿವಾಸಿಗಳು ಇವತ್ತು ಈ ನೆರೆಯಿಂದ ಒಂದಷ್ಟು ಆ ಮನೆಗಳಿಗೆ ನೀರು ನುಗ್ಗಿ ಆ ಮನೆಯಿಂದ ಹೊರಗೆ ಬಂದು ಪುನರ್ವಸತಿ ಕೇಂದ್ರದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಪುತ್ತೂರು ಸ್ಥಳೀಯಾಡಳಿತ ಮತ್ತು ಶಾಸಕನಾಗಿ ನಾನು ಅವರ ಆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಜೊತೆಯಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ತುರ್ತು ಸೇವೆಯ ನೆಲೆಯಲ್ಲಿ ಮಾಡೋರಿದೆ. ಯಾವುದೇ ಒಬ್ಬ ಮನೆ ಕಳ್ಕೊಂಡಂಥ ನಮ್ಮ ನಿರ್ವಸಿತರು ಯಾವುದೇ ಅಂಜುವಂಥ ಇಲ್ಲ ಹೆದರುವಂಥ ಭಯಪಡುವಂಥ